ಎಲ್ರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ ಲ್ಯಾಂಡ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಹತ್ತಿ ಎಳೆಗಳು, ಕಲರ್ ಕಾಟನ್ ಶೀಟು, ಹೂಬತ್ತಿ, ದಾರ, ಡೆಕೋರೇಟಿವ್ ಐಟಮು, ಕತ್ರಿ ಇಷ್ಟನ್ನು ಯೂಸ್ ಮಾಡಿಕೊಂಡು ಒಂದು ತುಂಬ ಚೆನ್ನಾಗಿರುವಂಥ, ಬೇಗ ಆಗುವಂಥ, ಮಾಡೋದಕ್ಕೆ ಸುಲಭವಾಗಿರೋವಂಥ ಹತ್ತಿ ಹಾರವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಪೆಟಲ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಕಲರ್ ಕಾಟನ್ ಶೀಟನ್ನು ಪೆಟಲ್ ಶೇಪ್ನಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಕಲರ್ ಕಾಟನ್ ಶೀಟ್ ಬೇಡ ಅಂದರೆ ಇದರ ಬದಲಾಗಿ ಕಲರ್ ಪೇಪರನ್ನು ಯೂಸ್ ಮಾಡ್ಕೋಬೋದು. ನಾನು ಇದನ್ನೇ ಯಾಕೆ ಯೂಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಇದು ಸ್ಟಿಫ್ ಆಗಿರೋದ್ರಿಂದ ಹರಿದು ಹೋಗಲ್ಲ ಮತ್ತು ಮಡಿಸಿ ಹೋಗಲ್ಲ. ಜೊತೆಗೆ ಗೆಜ್ಜೆ ವಸ್ತ್ರ ಆಗಿರೋದ್ರಿಂದ ಎಲ್ಲವನ್ನು ಹತ್ತಿಯಿಂದನೇ ಮಾಡಿದ ಹಾಗಾಗತ್ತೆ. ಅದಕ್ಕೋಸ್ಕರ ಹತ್ತಿ ಎಳೆಯನ್ನು ತೆಗೆದುಕೊಂಡಿದ್ದೀನಿ. ಈಗ ಬಾರ್ಡರ್ನಲ್ಲಿ ಫೆವಿಕಾಲ್ ಹಾಕಿ ಹತ್ತಿ ಎಳೆಯನ್ನು ಅದರ ಮೇಲೆ ಅಂಟಿಸ್ತಾ ಇದ್ದೀನಿ. ಈ ಗೆಜ್ಜೆ ವಸ್ತ್ರ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಬೇಗ ಕೂಡ ಆಗುತ್ತೆ. ಕಾಟನ್ ಕಲರ್ ಶೀಟ್ ಮಾಡೋದು ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಹೇಗೆ ಮಾಡೋದು ಅಂತ. ಬೇಕಾಗಿದ್ದರೆ ಅದರದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ನೋಡ್ಕೋಬೋದು. ಒಂದು ಪೆಟಲ್ ಆಯಿತು. ಇದೇ ರೀತಿ ಹೂವಿಗೆ ಎಷ್ಟು ಪೆಟಲ್ಗಳು ಬೇಕೋ ಅಷ್ಟನ್ನು ಮಾಡ್ಕೋಬೇಕಾಗತ್ತೆ. ನಾನು 6 ಪೆಟಲ್ಗಳನ್ನು ಮಾಡಿಟ್ಕೊಂಡಿದ್ದೀನಿ. ಇವಾಗ 4 ಸೆಂಟಿಮೀಟರ್ ಡಯಾಮೀಟರ್ ಇರುವಂಥ ಒಂದು ರೆಟ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. KG ಕಾರ್ಡ್ಬೋರ್ಡನ್ನು ಯೂಸ್ ಮಾಡ್ಕೋಬೋದು. ಪೆಟಲ್ಗಳನ್ನು ಅಂಟಿಸ್ತಾ ಇದ್ದೀನಿ. ತಕ್ಷಣವೇ ಪೆಟಲ್ಗಳನ್ನು ಸರಿ ಮಾಡಬೇಕು, ನೀಟಾಗಿ ಜೋಡಿಸ್ಕೋಬೇಕಾಗತ್ತೆ. ಸ್ವಲ್ಪ ಟೈಮ್ ಕೊಟ್ಟರೆ ಗಟ್ಟಿ ಆಗಿಬಿಡತ್ತೆ, ಮಾಡೋಕ್ಕಾಗಲ್ಲ. ಇವಾಗ 1 ಸೆಂಟಿಮೀಟರ್ ಕಾರ್ಡನ್ನು ತೆಗೆದುಕೊಂಡು ಒಂದು ಸಾದಾ ಹೂವನ್ನು ಮಾಡ್ಕೊಂಡಿದ್ದೀನಿ. 18 ಸುತ್ತನ್ನು ಸುತ್ತಿ ಒಂದು ಸಾದಾ ಹೂವನ್ನು ಮಾಡ್ಕೊಂಡಿದ್ದೀನಿ. ಸರಿ, ಇವಾಗ ಹೂಬತ್ತಿಯನ್ನು ಅಂಟಿಸ್ತಾ ಇದ್ದೀನಿ. ಹೂಬತ್ತಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ. ದೀಪ ಹಚ್ಚೋದಕ್ಕೋಸ್ಕರ ಯೂಸ್ ಮಾಡ್ಕೋತೀರಾ, ಎಲ್ಲರ ಮನೆಯಲ್ಲೂ ಇರುತ್ತೆ ಇದು. ರೌಂಡ್ ಶೇಪ್ನಲ್ಲಿ ಅಂಟಿಸ್ತಾ ಇದ್ದೀನಿ. ಇವಾಗ ಮಧ್ಯಭಾಗದಲ್ಲಿ ಹೂವನ್ನು ಅಂಟಿಸ್ತಾ ಇದ್ದೀನಿ. ಇಲ್ಲಿಗೆ ಒಂದು ಹೂವು ಮುಗಿದಿದೆ. ಇದೇ ರೀತಿ ಹಾರಕ್ಕೆ ಎಷ್ಟು ಹೂಗಳು ಬೇಕೋ ಅಷ್ಟು ಹೂವನ್ನು ಮಾಡ್ಕೋಬೇಕಾಗತ್ತೆ. ಎಲ್ಲ 6 ಹೂವನ್ನು ತೆಗೆದುಕೊಂಡು ಒಂದು ಹಾರ ಮಾಡಿದ್ದೀನಿ. ಪದಕಕ್ಕೋಸ್ಕರ ಸ್ವಲ್ಪ ದೊಡ್ಡ ಸೈಜನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಹಾರ ಮುಗಿದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ.
ಆಯಿತು. ಇಷ್ಟು ಹೊತ್ತು ಕೂಡ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.